ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ಮಂಡಲ ವೈದ್ಯಕೀಯ ಪ್ರಕೋಷ್ಠ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನೇತ್ರ ತಪಾಸಣೆ, ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆ, ಯೋಗ ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿ ಚಿಕಿತ್ಸಾ ಶಿಬಿರವು ಕೈಕಂಬದ ಮಾತೃಭೂಮಿ ಸೌಹಾರ್ದ ಸಹಕಾರಿ ಸಭಾಂಗಣದಲ್ಲಿ ನಡೆಯಿತು. ಮಾತೃಭೂಮಿ ಸೌಹಾರ್ದ ಸಹಕಾರಿ ಕೈಕಂಬ, ಬೀಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆಸ್ಪತ್ರೆ ಕೈಕಂಬ, ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ, ದಕ್ಷಿಣ ಕನ್ನಡ ಪ್ರಸಾದ್ ನೇತ್ರಾಲಯ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಡುಪಿ ಮಂಗಳೂರು, ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊಸೈಟಿ ಉಡುಪಿ ಮಂಗಳೂರು, ಡಾಕ್ಟರ್ ದಯಾನಂದ ಪೈ ಮತ್ತು ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಸೆಂಚುರಿ ಗ್ರೂಪ್ ಬೆಂಗಳೂರು, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹೊಯ್ಗೆಬೈಲ್ ಅಶೋಕನಗರ ಇವರ ಸಹಭಾಗಿತ್ವದಲ್ಲಿ ನೇತ್ರ ತಪಾಸಣಾ, ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ, ಯೋಗ ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿ ಚಿಕಿತ್ಸಾ ಶಿಬಿರ ನಡೆಯಿತು. ಶಿಬಿರವನ್ನು ಮಾತೃಭೂಮಿ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷರಾದ ಭಾಸ್ಕರ್ ದೇವಸ್ಯ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅದಕ್ಕೆ ನಾವು ಶಿರೀಶ್ ಅಂತ ಒಳ್ಳೆ ಅದರ ಏನು ಫ್ರೂಟ್ಸ್ ಇದೆ ಅದಕ್ಕೆ ಆಮೇಲೆ ಯೂಸ್ ಮಾಡ್ತಾರೆ. ಹಾಗೆ ನಮ್ಮ ಸುತ್ತಮುತ್ತ ಪ್ರತಿಯೊಂದು ಗಿಡಗಳಿದೆ ಅದು ಔಷಧವೇ. ಹಾಗೆ ಪ್ರತಿಯೊಬ್ಬ ಪುರುಷನು ಪ್ರತಿಯೊಬ್ಬ ಮನುಷ್ಯನು ಅವನ ಸಂಸಾರಕ್ಕೆ ಅವನು ಯೋಗ್ಯವೇ. ಯೋಜಿಸಿದ್ದಲ್ಲವ ಯಾರು ಹೇಗೆ ಅದನ್ನು ತೆಗೆದುಕೊಂಡು ಹೋಗ್ತಿದ್ರೆ ಅದರ ಮೇಲೆ ಅದು ಯಾವಾಗಲೂ ಡಿಪೆಂಡ್ ಆಗಿರ್ತದೆ. ನಮ್ಮ ಆಯುರ್ವೇದದಲ್ಲಿ ಹೇಳುವಾಗ ಏನು ಹೇಳಿ ಅಂತ ಹೇಳಿದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ಆತುರಸ್ಯ ವಿಕಾರಸ್ಯ, ರೋಗ ಮತ್ತು ರೋಗವನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ಅದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಈಗ ನಮ್ಮ ಕರ್ನಾಟಕ ಮೆಡಿಕಲ್ ಕಾಲೇಜಲ್ಲಿ ಶರತ್ ಋತುವಿನಲ್ಲಿ ಅಂದರೆ 2-4 ದಿನದ ಮುಂಚೆ ಆಕ್ಚುಲಿ ನಾವು ಒಂದು ಶಿಬಿರವನ್ನು ವಿಲೇಜಿನ ಶಿಬಿರವನ್ನು ಮಾಡಿಕೊಂಡಿದ್ವಿ. ಈಗ ವಸಂತ ಋತು ಶುರುವಾಯಿತು, ಮನೆ ಯುಗಾದಿ ಶುರುವಾಯಿತು. ಯುಗಾದಿ ಶುರುವಾದಾಗ ಚೈತ್ರ ಮಾಸ ಶುರುವಾದಾಗ ವಸಂತ ಋತು ಶುರುವಾಗುತ್ತೆ. ವಸಂತ ಋತು ಶುರುವಾದಾಗ ಶರೀರದಲ್ಲಿ ಕಫ ಏನು ವಿಲೀನಗೊಂಡು ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಆ ರೋಗವನ್ನು ತಡೆಯಲಿಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಪ್ರತಿ ದಿನ ಅಭ್ಯಂಗ ಮಾಡ್ತಾ ಇದ್ದೀವಿ. ಅದರಿಂದ ಈಗ ನಾವು ಮೂಲಿಕೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ರವಿರಾವ್, ಉಮೇಶ್ ಮಲ್ಯ, ಡಾಕ್ಟರ್ ಶ್ರೀಪತಿ ಕಿನ್ನಿಕಂಬಳ ಹಾಗೂ ಡಾಕ್ಟರ್ ವಂದನಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಶ್ರೀದೇವಿ ಭಟ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ವೀಕ್ಷಾ ಪ್ರವೀಣ್ ಅವರು ಯೋಗ ಪ್ರಾತ್ಯಕ್ಷಿಕೆಯನ್ನ ನೀಡಿದ್ರು. ಕರ್ನಾಟಕ ಆಯುರ್ವೇದ ಕಾಲೇಜಿನ ವೈದ್ಯರು ಹಾಗೂ ಪ್ರಸಾದ್ ನೇತ್ರಾಲಯದ ವೈದ್ಯರಿಂದ ರೋಗಿಗಳ ತಪಾಸಣೆಯನ್ನ ನಡೆಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.